ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಮ್ಮದು. ವೀಕ್ಷಕರೇ, ಅಡುಗೆ ಅನ್ನೋದನ್ನು ನಾವು ವಿಭಿನ್ನವಾಗಿ ವಿಶೇಷ ಶೈಲಿಯಲ್ಲಿ ಮಾಡ್ಕೊಳ್ಬೋದು, ಆದರೆ ಕೊನೆಗೆ ಅದು ರುಚಿಯಾಗಿರಬೇಕು. ಈ ರುಚಿ ಅನ್ನೋದು ನಮ್ಮ ಕೈಲಿರುತ್ತೆ. ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಅತಿಥಿಯಾದ ರಾಧಾ ಶೆಣೈಯವರು ಯಾವ ರೀತಿ ಅಡುಗೆಯನ್ನು ಮಾಡಿ ತೋರಿಸ್ತಾರೆ, ಅವರ ಕೈ ರುಚಿ ಹೇಗಿರುತ್ತೆ ಅಂತ ಮೊದಲಿಗೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಓಕೆ, ನಾನು ವೀಕ್ಷಕರ ಹತ್ರ ಹೇಳಿದೆ ನಿಮ್ಮ ಕೈ ರುಚಿಯನ್ನು ನಾವು ಇವತ್ತು ನೋಡಬೇಕಂತ. ಓಕೆ, ಯಾವ ರೀತಿ ಅಡುಗೆನ ಮಾಡ್ತಿದ್ದೀರಿ? ಯಾವ ಸ್ಪೆಷಲ್ ಡಿಶ್ ಮಾಡ್ತಿದ್ದೀರಿ? ಒಂದು ಸಾಯಂಕಾಲ ತಿನ್ನುವಂಥದ್ದು ಚರ್ಮುರಿ ಬೋಂಡ. ಓಕೆ, ಚರ್ಮುರಿ ಬೋಂಡ. ಓಕೆ, ನೆಕ್ಸ್ಟ್ ಸ್ಪೆಷಲ್. ಮತ್ತು ಒಂದು ಹಾಲಿನದು ಹುಡಿಯದ್ದು ಬರ್ಫಿ, ಹಾಲಿನ ಹುಡಿನ ಬರ್ಫಿ. ಓಕೆ, ಚರ್ಮುರಿ ಬೋಂಡ ಮತ್ತೆ ಹಾಲಿನ ಹುಡಿನ ಬರ್ಫಿ. ಇದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ. ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಮೇಡಮ್, ಫಸ್ಟ್ ಯಾವ ಡಿಶನ್ನು ಮಾಡ್ತಿದ್ದೀರಾ? ಚರ್ಮುರಿ ಬೋಂಡ. ಚರ್ಮುರಿ ಬೋಂಡ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಏನು ಮಾಡಬೇಕು? ಚರ್ಮುರಿ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿ ನೆನೆಸಿ ತೆಗಿಬೇಕು. ಓಕೆ, ಇಷ್ಟು ನಿಮಿಷ ಅಂತ ನೆನೆಸ್ಬೇಕಾ ಏನು? ಇಲ್ಲ, ಅದು ಸ್ವಲ್ಪ ಹೊತ್ತು. ಓಕೆ, ಈಗ ಹಾಗಾದ್ರೆ ನೀರು ಕೊಡ್ಬೇಕಲ್ಲ? ನೀರು ಹೇಗೆ ಸಹ ತಗೊಳ್ಬೋದು. ಅಂದರೆ ಅದನ್ನು ನಾವೀಗ ಅಕ್ಕಿ ಹೇಗೆ ನಾವು ನೆನೆಸ್ತೀರಾ, ನೆನೆಸುವಷ್ಟು ನೀರು ಹಾಕಿದ್ರೆ ಅದನ್ನು ಅದ್ದಿ ತೆಗೆದ್ರೆ ಅದರಲ್ಲಿ ಸ್ವಲ್ಪ ನೀರು ಕಾಯಿಸ್ಲಿಕ್ಕೆ ಆ್ಯಕ್ಚುಲಿ ನೀರು ಕಮ್ಮಿ ಬೇಕು. ನಾವು ಅದ್ದಿ ತೆಗೆದ್ರೆ ಆಯಿತು. ಅದು ಜಸ್ಟ್ ಒಂದು ನೆನೆಸಿದ್ರೆ ಆಯಿತು ಅಷ್ಟೇ? ಅಷ್ಟೇ, ಹೌದು. ಇದು ಯಾವ ರೀತಿ ಬರುತ್ತೆ ಮೇಡಮ್? ಅಂದರೆ ಖಾರ ಬರುತ್ತಾ? ತುಂಬಾ ಸ್ನ್ಯಾಕ್ ಅಂದರೆ ಜಾಸ್ತಿಯಾಗಿ ನಾವು ಖಾರ ಇರುತ್ತೆ. ಇದು ಸಾಯಂಕಾಲ ನಾವು ಅಥವಾ ಈಗ ನಾವು ಇದು ತಿಂತೇವಲ್ಲ, ಈಗ ಫಾರ್ ಎಕ್ಸಾಂಪಲ್ ಪಕೋಡ ಟೈಪ್, ಈರುಳ್ಳಿ ಪಕೋಡ ಆ ಟೈಪಲ್ಲೇ ಬರುತ್ತೆ. ಮನೆಯಲ್ಲಿರುವ ಐಟಮ್ಸಲ್ಲೇ ಮಾಡ್ಕೊಳ್ಬೋದು. ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತು ಆ್ಯಕ್ಚುಲಿ ಚರ್ಮುರಿ ತಗೊಂಡ್ರೆ ಚರ್ಮುರಿ ಕರಿ ಲಡ್ಡೆಲ್ಲ ತಿಂತೇವೆ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಈಗ ಬೌಲ್ ಬೇಕು. ಓಕೆ, ಇದರಲ್ಲಿದ್ದ ನೀರೆಲ್ಲ ಅದ್ದಿ ತೆಗಿತೀನಿ. ಓಕೆ, ಅದು ತುಂಬಾನೇ ಡ್ರೈ ಆಗಬೇಕು. ಡ್ರೈ ಇರಬೇಕು. ಆ್ಯಕ್ಚುಲಿ ಇದು ಎಣ್ಣೆಯಲ್ಲಿ ಬಿಡುವಂಥದ್ದಲ್ಲ, ಸೊ ಎಣ್ಣೆ ಹೆಚ್ಚು ಜಾಸ್ತಿ ತಗೊಳ್ಬಾರ್ದು ಅದು. ಹೌದು. ಮತ್ತು ಸಾಯಂಕಾಲ ನಮಗೀಗ ಕೆಲವು ಸಲ ಏನು ಕೂಡ ಮಕ್ಕಳಿಗೆ ಸಣ್ಣ ಮಕ್ಕಳು ಮನೇಲಿರುವಾಗ ಒಂದು ಏನಾದರೂ ಮಾಡಬೇಕು, ಆವಾಗ ಇದೆಲ್ಲ ಬೇಗ ಮಾಡ್ಕೊಂಡು ರೆಡಿ ಮಾಡೋದು. ಈಗ ಚರ್ಮುರಿ ನಾನು ವೆಟ್ ಮಾಡಿಬಿಟ್ಟೆ. ಓಕೆ, ಇನ್ನು ಅದಕ್ಕೆ ಬೇಕಾಗುವಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಇದೆಲ್ಲ ಟೇಸ್ಟಿಗೋಸ್ಕರ. ಹಸಿಮೆಣಸು ಆಪ್ಷನಲ್. ಓಕೆ, ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯಿತು. 1-2 ಸಣ್ಣ ಮಕ್ಕಳಿಗೆ ಸ್ವಲ್ಪ ಬಾಯಲ್ಲಿ ಹಸಿಮೆಣಸು ಸ್ವಲ್ಪ, ಮತ್ತೆ ಅವರು ತಿನ್ನೋದನ್ನೇ ಬಿಟ್ಬಿಡ್ತಾರೆ. ಸೊ 1-2 ಹಾಕಿದ್ರೆ ಅಷ್ಟೇ ಸಾಕು. ಯಾಕಂದರೆ ಅದು ನಾನು ಇದು ಮೆಣಸಿನ ಹುಡಿ. ಓಕೆ, ಅದು ಕೂಡ ಆ್ಯಡ್ ಮಾಡ್ತಿದ್ದೀರಾ? ಹೌದು, ಅದಕ್ಕೋಸ್ಕರ ಇದು ಹಸಿಮೆಣಸು ಆಪ್ಷನಲ್. ಹಳದಿ ಪೌಡ್ರ್. ಓಕೆ, ಕರಿಬೇವು ಸೊಪ್ಪು, ಟೇಸ್ಟಿಗೆ ಉಪ್ಪು. ಓಕೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ಮೇಲೆ ಅದನ್ನು ಸರಿ ನಾವು ಮಿಕ್ಸ್ ಮಾಡಿ ಮತ್ತೆ ಕಡಲೆ ಹಿಟ್ಟು ಹಾಕಿ ಮಾಡಿ ಬೈಂಡಿಂಗಿಗೆ ಕಡಲೆ ಹಿಟ್ಟು. ಓಕೆ, ಇದರ ಜೊತೆ ಬೇರೆ ಏನಾದರೂ, ಅಂದರೆ ಈಗ ಇದಕ್ಕೆ ನೀವು ಚುರುಮುರಿ ತಗೊಂಡಿದ್ರಿ, ಇದರ ಬದಲು ಬೇರೆ ಏನಾದರೂ ತಗೊಂಡು ಮಾಡ್ಕೊಳ್ಬೋದಾ? ಆ್ಯಕ್ಚುಲಿ ಯಾವುದು ಬಟಾಟೆ ತಗೊಂಡು ಬಟಾಟೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆ್ಯಡ್. ಹೌದು, ಆದರೆ ಬಟಾಟೆ ಬೋಂಡಕ್ಕೆ ನಾವು ಅಕ್ಕಿ ಇದು ಕಡಲೆ ಹಿಟ್ಟು ಡೈರೆಕ್ಟ್ಲಿ ಇದು ಮಾಡೋದಿಲ್ಲ, ಅದನ್ನು ನೀರು ಹಾಕಿ ಅದ್ದಿ ಇದು ಮಾಡುವಂಥದ್ದು. ಮತ್ತು ಕ್ಯಾಬೇಜ್ ಎಲ್ಲ ಮಾಡ್ತಾರೆ, ಕ್ಯಾಬೇಜ್ ಸಣ್ಣ ಇದು ಮಾಡಿ. ಇದಕ್ಕೆ ಏನಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಬಹುದಾ? ಅಂದರೆ ಇದಕ್ಕೆಲ್ಲ ಕ್ಯಾಬೇಜದ್ದು ಬೇರೆ ಮಾಡಿ, ಕ್ಯಾಬೇಜ್ ನೀರುಳ್ಳಿ ಹಾಕಿ ಹೀಗೇ ಮಾಡ್ತಾರೆ. ಓಕೆ, ಆ ಥರ. ಅದೆಲ್ಲ ನಾರ್ಮಲಿ ನಾವು ಮಾಡುವಂಥದ್ದು, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ.
ಈ ಚುರುಮುರಿ ಮತ್ತು ಅವಲಕ್ಕಿ ಏನೆಲ್ಲ ಬರುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೇದು. ಒಳ್ಳೇದು ಕೂಡ ಹೌದು. ಮತ್ತು ಚುರುಮುರಿ ಹೇಳೋದು ತಂದರೆ ಸ್ವಲ್ಪ ಬೇಗ ಹಾಳಾಗುವಂಥದ್ದು. ಹೌದು. ಸೊ ಇಂಥದ್ದೆಲ್ಲ ಮಾಡಿದರೆ ಬೇಗ ಹಾಳಾಗೋದಿಲ್ಲ ಮತ್ತು ಮಕ್ಕಳಿಗೆ ಈಗ ಎಲ್ಲ ಸಹ ಮಿಕ್ಸ್ ಆಯಿತು. ಓಕೆ. ಕಡಲೆ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ತೀನಿ. ಇದು ನೀರೇನು ಹಾಕ್ಲಿಕ್ಕಿಲ್ಲ, ಇಲ್ಲ, ಕಡಲೆ ಹಿಟ್ಟಲ್ಲೇ ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿದರೆ ಆಯಿತು. ಆಲ್ರೆಡಿ ಅದರಲ್ಲಿ ನೀರು ಇದೆ, ಬೈಂಡಿಂಗ್ ಪರ್ಪಸ್ ನಾನು ಹೇಳ್ತೇನೆ. ಓಕೆ. ಬೇಕಾದ ನೀರು ಆ್ಯಡ್ ಮಾಡ್ಕೊಳ್ಬೋದು. ಓಕೆ. ಈಗ ಅದು ಮಿಕ್ಸ್ ಆಗ್ತಾ ಬಂತು. ಅಷ್ಟೊತ್ತ ಟೈಮ್ ಇದೆಯಲ್ಲ, ಆಯಿಲನ್ನು ಬಿಸಿ. ಓಕೆ, ನಾವು ಬಿಸಿ ಬಿಸಿ ಮಾಡ್ಕೊಳ್ಳೋಣ. ಮಾಡೋದು. ಹಾಂ, ಡೀಪ್ ಫ್ರೈ ಮಾಡಲಿಕ್ಕೆ ಓಕೆ. ಆಯಿಲ್ ಬಿಸಿ ಆಗೋ ತನಕ ನಾನು ಇದು ಬೋಂಡವನ್ನು ರೆಡಿ ಮಾಡ್ತೇನೆ. ಓಕೆ. ಓಕೆ, ನಿಮ್ಮ ಬಗ್ಗೆ ಹೇಳಿ ಮ್ಯಾಮ್. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಆ್ಯಕ್ಚುಲಿ ಟೀಚಿಂಗಲ್ಲಿದ್ದೇನೆ. ಓಕೆ. ಏನು ಟೀಚ್ ಮಾಡ್ತಿದ್ದೀರಾ? ನಾನು ಹೈಸ್ಕೂಲ್ ಸೈನ್ಸ್. ಓಕೆ. ಹಾಗಾದರೆ ಟೀಚರ್ ನೀವು. ಟೀಚರ್ ಆಗಿ ಈ ಥರ ಅಡುಗೆ ಎಲ್ಲ ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗ ಮಾಡ್ಕೊಳ್ತೀರಾ? ಹಾಂ. ಮತ್ತು ನನಗೆ ನಮ್ಮ ಟಿ ವಿ ಅಡುಗೆದು ಸ್ವಲ್ಪ ಕ್ರೇಜ್ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಈಸಿಯಾದ ರೆಸಿಪಿಗಳನ್ನು ನಾವು ವೀಕ್ಷಕರಿಗೆ ಹೇಳಿಕೊಡ್ತೇವೆ. ಮನೆಯಲ್ಲಿ ಮಾಡುವಂಥದ್ದು ಡಿಫ್ರೆಂಟ್ ಆಗಿ. ಓಕೆ. ಇದು ಸ್ವಲ್ಪ ಇದ್ರ ಥರ ಬರೋದಿಲ್ಲ, ರೌಂಡ್ ಬರೋದಿಲ್ಲ. ಓಕೆ. ಸ್ವಲ್ಪ ಚಟ್ಟೆ ಮಾಡಿ ಸ್ವಲ್ಪ ಚಟ್ಟೆಯಾಗಿ ಇದು ಮಾಡಿದರೆ ಆಯಿತು. ಇದಕ್ಕೆ ತುಂಬಾ ಟೈಮ್ ಬೇಕಂತೆಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ, ಚಟ್ಟನೆ ಅಂತ ಮಾಡ್ಕೊಳ್ಬೋದು. ಹೌದು. ಸ್ವಲ್ಪ ಬೈಂಡಿಂಗ್ ಸ್ವಲ್ಪ ಗಟ್ಟಿ ಇರಬೇಕು, ಯಾಕೆಂದ್ರೆ ಅದು ಸ್ವಲ್ಪ ಮತ್ತೆ ಎಣ್ಣೆಯಲ್ಲಿ ಈಗ ಹಾಕುವಾಗ ಬಿಟ್ಕೊಳ್ಬಾರ್ದು, ಅದು ಅದಕ್ಕೆ ಬೈಂಡಿಂಗ್ ಕರೆಕ್ಟೇ ಮಾಡಿದರೆ ಬಿಟ್ಕೊಳ್ಳೋದಿಲ್ಲ ಅದು. ಹೌದು. ಎಣ್ಣೆ ಬಿಸಿ ಆಗ್ತದೆ. ಹಾಂ, ಎಣ್ಣೆ ಬಿಸಿಯಾಗಿದೆ. ಓಕೆ. ಇದನ್ನು ನೋಡ್ತಿರುವಾಗ ಕ್ಯಾಬೇಜ್ ವಡ ಆ ಥರದ್ದು ಕಾಣಿಸ್ತದೆ, ಅಥವಾ ಚಟ್ಟಂಬಡಿ ಕೂಡ. ಹೌದು. ಅದೊಂದು 5 ಮಿನಿಟ್ಸ್ ಒಳಗೆ ರೆಡಿ ಮಾಡ್ಕೊಳ್ಬೋದು. ಎಲ್ರಿಗೂ ಕೂಡ ಎಣ್ಣೆಯಲ್ಲಿ ಕಾಯಿಸಿ ತಿಂಡಿ ಅಂದರೆ ಭಾಳ ಇಷ್ಟ, ತುಂಬ ಇಷ್ಟ ಆಗುತ್ತೆ. ಮತ್ತು ನಾವು ಹೋಟ್ಲಿ ಹೇಳೋದು ನಾವು ಹೆಲ್ದಿಯಾಗಿರುತ್ತೆ, ಬಟ್ ಎಣ್ಣೆ ನಾವು ಯಾವ ರೀತಿ ಅಂದರೆ ಡೈಲಿ ಚೇಂಜ್ ಮಾಡ್ತೇವೆ, ಮನೆಯಲ್ಲಿ ಮಾಡ್ತೇವೆ. ಮನೆಯಲ್ಲಿ ಮಾಡ್ಕೊಂಡ ತಿಂಡಿಗಳೇ ಆರೋಗ್ಯ ಅಷ್ಟೇ. ಮತ್ತು ಅದನ್ನು ನಾವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಹೌದು. ಸೇಮ್ ಟೇಸ್ಟ್ ಇರೋದಿಲ್ಲ. ಹೇಳಿದ್ರೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತುಂಬ ಹೇಳಿದ್ದೆ. ಹೌದು. ಕೆಲವುದಕ್ಕೆ ನಾವು ಇದು ಆ್ಯಡ್ ಮಾಡ್ಬೋದು, ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ಕೆಲವರಿಗೆ ಬೆಳ್ಳುಳ್ಳಿ ಎಲ್ಲ ಇಷ್ಟ ಆಗಲ್ಲ, ಇದರ ನಡುವೆ ಹಾಕಿದರೆ ತಿಂದು ಹೋಗಿಬಿಡುತ್ತೆ. ಜೀರಿಗೆ, ಓಮ. ಹೌದು. ಇದಕ್ಕೆ ಆಪ್ಷನ್ ಇದೆಲ್ಲ ಡಿಶಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಅದು ಒಂದು ವೇಳೆ ಜೀರಿಗೆ ಹಾಕ್ಬೋದು ಅಥವಾ ಓಮ ಕೂಡ ಹಾಕ್ಬೋದು. ಓಕೆ. ಇವತ್ತು ಆ್ಯಡ್ ಮಾಡಲಿಲ್ಲ ನಾನು, ಇದಕ್ಕೆ ಅದು ಆಪ್ಷನಲ್, ನಮಗೆ ಹೇಗೆ ಟೇಸ್ಟಿಗೆ ಬೇಕೋ ಹಾಗೆ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಓಮ ಅಥವಾ ಜೀರಿಗೆ ಜೀರ್ಣಕ್ಕೆ ಒಳ್ಳೆಯದು. ಹೌದು. ಅಥವಾ ಕೊತ್ತಂಬರಿ ಪೌಡ್ರ್ ಹಾಗೆ ಏನಾದರೂ ಆ್ಯಡ್ ಮಾಡಿ. ಗ್ರೈಂಡ್ ಮಾಡಿದ್ರೆ ಕೊತ್ತಂಬರಿ ಡೈರೆಕ್ಟ್ ಆ್ಯಡ್ ಮಾಡ್ಬೋದು, ಬಟ್ ಇದು ಗ್ರೈಂಡಿಂಗ್ ಇಲ್ಲಲ್ಲ. ಹೌದು. ಕೊತ್ತಂಬರಿ ಪೌಡ್ರ್ ಸಹ ಆ್ಯಡ್ ಮಾಡ್ಬೋದು. ಕಂದು ಬಣ್ಣ ಬರ್ತಾ ಉಂಟು. ಮತ್ತು ಒಂದಕ್ಕೊಂದು ತಾಗಿದ್ರೆ ಸ್ವಲ್ಪ ನಮಗೆ ಸ್ವಲ್ಪ ಫೀಲ್ ಆಗ್ತದೆ, ಅದು ಕಟ್ಟಗಳಿಂದ ಆಗಿದೆ ಅಂತೇಳಿ. ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಹಸಿರುವಾಗ ಬೇರೆ ಟೈಪ್, ಈಗ ಸ್ವಲ್ಪ ಒಂದಕ್ಕೊಂದು ಗೊತ್ತಾಗಿದೆ ಇದೊಂದು ಫಿನಿಶ್ ಆಗಿದೆ. ಹೌದು, ಫಿನಿಶ್ ಆಯಿತು. ಓಕೆ. ಗ್ಯಾಸ್ ಬಿಸಿ ಬಿಸಿ ಚರ್ಮುರಿ ಬೋಂಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ನೋಡೋಣ, ಟೇಸ್ಟ್ ಮಾಡೋಣ ಯಾವ ರೀತಿ ಇದೆಯಾ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಟೀ ಟೈಮ್ ಸ್ಪೆಷಲ್ ಚುರುಮುರಿ ಬೋಂಡ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ಯಾವ ರೀತಿ ಮಾಡ್ಕೊಳ್ಳೋದಂತ ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ.
ಚುರ್ಮುರಿ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಚುರ್ಮುರಿಯನ್ನು ಸ್ವಲ್ಪ ನೀರು ಹಾಕಿ 2 ನಿಮಿಷ ನೆನೆಸಿ ಹಿಂಡಿ ತೆಗೆಯಿರಿ. ನಂತರ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, 1 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚ ಅರಶಿನ ಪುಡಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಬಿಸಿ ಬಿಸಿಯಾದ ಚರ್ಮುರಿ ಬೋಂಡ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.